ಚೆನ್ನೈ ನಗರವು 1639ರ ಆಗಸ್ಟ್ 22ರಂದು ಹುಟ್ಟಿದ ನಗರವಾಗಿದೆ. 2025ರ ಆಗಸ್ಟ್ 22ರಂದು ಚೆನ್ನೈ 386ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿತು. ಆಧುನಿಕ ವ್ಯವಸ್ಥೆಯ ನಡುವೆ ಗಗನಚುಂಬಿ ಕಟ್ಟಡಗಳ ನಡುವೆ ಚೆನ್ನೈನ ಅಲ್ಲಲ್ಲಿ ಪರಂಪರೆಯ ಹಳೆಯ ಕಟ್ಟಡಗಳು ನಗರದ ಆರಂಭ ದಿನವನ್ನು ನೆನಪಿಸುವಂತಿವೆ. ಚೆನ್ನೈ ನಗರ ತನ್ನನ್ನು ತಾನು ಅಲಂಕರಿಸಿಕೊಂಡಿತ್ತು. ಮುಖ್ಯವಾಗಿ ಮಹಾನಗರ ಪಾಲಿಕೆ ಕಟ್ಟಡವಂತೂ ಹಳತರ ಜೊತೆಗೆ ಹೊಸ ಹೊದಿಕೆಯನ್ನು ಹೊದ್ದುಕೊಂಡಿತ್ತು. ಚೆನ್ನೈನ 10 ಕಡೆ ನಗರ ಹುಟ್ಟಿನ ಬಗೆಗೆ ವಿಚಾರ ಸಂಕಿರಣಗಳು ನಡೆದವು. ಚೆನ್ನೈ ಭಾರತದ 4ನೆಯ ಹಾಗೂ ಪ್ರಪಂಚದ 31ನೆಯ ಅತಿ ದೊಡ್ಡ ನಗರವಾಗಿದೆ. ಬ್ರಿಟಿಷರ ನಗರ ಆರಂಭಿಸಿದಾಗ ಇದರ ಹೆಸರು ಮದರಾಸು ಪಟ್ಟಣಂ, ಮದ್ರಾಸ್ ಸಿಟಿ. ಬ್ರಿಟಿಷರು ವಿಜಯನಗರದ ನೆಲೆ ಕಳೆದುಕೊಂಡಿದ್ದ ಅರಸನ ಮೂಲಕ ಇಲ್ಲಿ ಗುತ್ತಿಗೆಗೆ ಜಾಗ ಪಡೆದು ಆರಂಭಿಸಿದ ಪಟ್ಟಣವಾಗಿದೆ ಮದ್ರಾಸ್.